ಬೋಳಂತೂರು ಎನ್ಸಿ ರೋಡ್ ತಾಜುಲ್ ಉಲಮಾ ಮೆಮೋರಿಯಲ್ ಸುನ್ನಿ ಸೆಂಟರ್ನ 6ನೇ ವಾರ್ಷಿಕೋತ್ಸವ ತಾಜುಲ್ ಉಲಮಾ ಅನುಸ್ಮರಣಾ ಸಮ್ಮೇಳನ ಹಾಗೂ ಮೌಲಿದ್ ಮಜ್ಲಿಸ್ ಕಾರ್ಯಕ್ರಮ ಬೋಳಂತೂರು ಎನ್ಸಿ ರೋಡ್ ಎಸ್ಎಸ್ಎಫ್ ನಗರದಲ್ಲಿ ನಡೆಯಿತು. ಮುಖ್ಯ ಪ್ರಭಾಷಣ ಮಾಡಿದ ಪೇರೋಡ್ ಮೊಹಮ್ಮದ್ ಅಜರಿ ಅವರು ಮಾತನಾಡಿ, ನಮ್ಮ ಉಲಮಾಗಳು ಎಂದಿಗೂ ಉಗ್ರವಾದವನ್ನ ಕಲಿಸಿಲ್ಲ, ಸಹಬಾಳ್ವೆ ಸಹೋದರತ್ವವನ್ನ ಕಲಿಸಿಕೊಟ್ಟಿದ್ದಾರೆ. ಉಲಮಾಗಳ ಸೇವೆ ಶ್ಲಾಘನೀಯವಾಗಿದೆ ಎಂದರು. ചരിത്രവും മദ്രസകളും മനുഷ്യൻ മരണത്തോട് അതുകൊണ്ടല്ലേ എന്റെ ഈമാനുള്ള ഉമ്മമാരെ മുമ്പുകാലങ്ങളിൽ ഈ ഉമ്മമാർക്കുണ്ടായിരുന്ന ലജ്ജയെന്ന് കാണാറില്ല. മുമ്പുകാലങ്ങളിൽ മനുഷ്യന്മാരെ ചിന്തിക്കണം, അല്ലാഹുവിലേക്ക് മടങ്ങണം. കണ്ടില്ലേ ഹബീബായ അഷ്റഫുൽ ഖൽഖ് മുഹമ്മദ് റസൂലുള്ളാഹി സല്ലല്ലാഹു അലൈഹി വസല്ലം ലോകത്തെ ഏറ്റവും എല്ലാ അറിവുകൊണ്ടും ആദരിച്ചൊരു എത്ര കൃത്യമായിട്ടാണ് ആ ഹബീബായ നബി സല്ലല്ലാഹു അലൈഹി വസല്ലം പറഞ്ഞത്, എപ്പോഴാ പറഞ്ഞത്? കാരണങ്ങൾ ചിലപ്പോൾ പറയാൻ ഇത്തരം ചില ചെറിയ ചെറിയ കാരണങ്ങൾ. ಅಸಯೀದ್ ನೂರು ಸಾದಾತ್ ಬಾಯಾರು ತಂಗಳ್ ದುವಾ ಆಶೀರ್ವಚನ ನೀಡಿದ್ರು. ಎಸ್ವೈಎಸ್ ಅಧ್ಯಕ್ಷ ಮೊಹಮ್ಮದ್ ಅಲಿ ಸಖಾಫಿ ಉದ್ಘಾಟಿಸಿದ್ರು. ಶೈಖುನಾ ಮಂಚಿ ಉಸ್ತಾದ್ ಅಧ್ಯಕ್ಷತೆ ವಹಿಸಿದ್ರು. ಮುಹಿಯುದ್ದೀನ್ ರಾತಿಬು ಮಜ್ಲಿಸ್, ತಾಜುಲ್ ಉಲ್ಮಾ ಮೌಲಿದ್ ಮಜ್ಲಿಸ್, ಅಸಯ್ಯದ್ ಶಿಹಾಬುದ್ದೀನ್ ತಂಗಳ್ ಮದಕ ಅವರ ನೇತೃತ್ವದಲ್ಲಿ ಬದ್ರಿಯಾ ಮಜ್ಲಿಸ್ ನಡೆಯಿತು. ಈ ಸಂದರ್ಭ ಜುನೈದ್ ಮುಸ್ಲಿಯಾರ್ ಬಂಟ್ವಾಳ, ಖತೀಬು ಅಬ್ದುಲ್ ಖಾದರ್ ಕಾಮಿಲ್ ಸಖಾಫಿ, ಅಬ್ಬಾಸ್ ಮುಸ್ಲಿಯಾರ್ ಎನ್ಸಿ ರೋಡ್ ಮೊದಲಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.